ಬಂಟ್ವಾಳದಲ್ಲಿ ಕಸ ಸಂಗ್ರಹದ ಮಾಸಿಕ ಹಣವನ್ನ ಮನೆ ತೆರಿಗೆಯೊಂದಿಗೆ ವಸೂಲಿ ಮಾಡ್ತಾ ಇದ್ರು. ಕಸ ಮಾತ್ರ ಎಲ್ಲಿಯೂ ಸಮರ್ಪಕವಾಗಿ ಸಂಗ್ರಹವಾಗ್ತಿಲ್ಲ. ಈ ಕುರಿತಾಗಿ ನಿನ್ನೆ ಪುರಸಭಾ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಕಸ ವಿಲೇವಾರಿ ಬಗ್ಗೆ ಸದಸ್ಯರ ಹಾಗೂ ಅಧಿಕಾರಿಗಳ ನಡುವೆ ಭಾರಿ ಚರ್ಚೆ ನಡೆದಿದೆ. ಕಸ ಸಂಗ್ರಹಣೆ ಸರಿಯಾಗಿ ಆಗದೆ ಮೆಲ್ಕಾರು, ಬಿಸಿ ರೋಡು, ತಲಪಾಡಿ ಮೊದಲಾದ ಕಡೆ ರಸ್ತೆ ಬದಿ ಡಂಪಿಂಗ್ ಯಾರ್ಡ್ ಆಗಿ ಮಾರ್ಪಟ್ಟಿದೆ. ಈ ಬಗ್ಗೆ ಅಧಿಕಾರಿಗಳ ಬಳಿ ಕೇಳಿದ್ರೆ ಕಸ ಸಂಗ್ರಹಕ್ಕೆ ವಾಹನದ ಕೊರತೆ ಇದೆ ಎಂದು ಹೇಳ್ತಾರೆ. ವಾಹನಗಳ ಖರೀದಿಗೆ 90 ಲಕ್ಷ ರೂಪಾಯಿ ಇಟ್ಟು 3 ವರ್ಷಗಳಾದರೂ ಇನ್ನೂ ವಾಹನ ಖರೀದಿಸುವ ಬದ್ಧತೆ ಅಧಿಕಾರಿಗಳಿಗೆ ಇಲ್ಲ ಎಂದು ಪುರಸಭಾ ಸದಸ್ಯರು ಮುಖ್ಯ ಅಧಿಕಾರಿ ಮತ್ತು ಇಂಜಿನಿಯರ್ಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಸ್ವ ಉದ್ಯೋಗಕ್ಕೆ ಬಂದ 1 ಲಕ್ಷ ರೂಪಾಯಿ ಪುರಸಭೆಯಿಂದ ಸಬ್ಸಿಡಿ ನೀಡಲಾಗ್ತಿದೆ. ಆದರೆ ಯಾವುದೇ ಬ್ಯಾಂಕ್ನವರು ಇದಕ್ಕೆ ಬೇಕಾದ ಸಾಲವನ್ನ ನೀಡುತ್ತಿಲ್ಲ. ಹಾಗಾಗಿ ಪುರಸಭೆಯ ಅಧಿಕಾರಿಗಳು ಫಲಾನುಭವಿಗಳನ್ನ ಅಲೆದಾಡಿಸದೆ ಬ್ಯಾಂಕ್ ಮ್ಯಾನೇಜರ್ ಬಳಿ ಮಾತನಾಡಿ ಅರ್ಜಿ ಹಾಕಿದವರಿಗೆ ಸಾಲ ನೀಡುವಂತೆ ಆಗ್ರಹಿಸಿದ್ದಾರೆ. ನಾವು